ಎಳವೆಯಲ್ಲಿಯೇ ಮಕ್ಕಳ ಪ್ರತಿಭೆಯನ್ನ ಪಾಲಕರು ಗುರುತಿಸಿ ಅವಕಾಶ ಸಿಕ್ಕಾಗ ವೇದಿಕೆಯನ್ನ ಬಳಸಿಕೊಳ್ಳುವ ಮೂಲಕ ಮಕ್ಕಳ ಸೂಕ್ತ ಪ್ರತಿಭೆಯನ್ನ ಅನಾವರಣಗೊಳಿಸಬೇಕಾಗಿದೆ ಎಂದು ಚಿತ್ರನಟ ಅರವಿಂದ್ ಪೋಳಾರ್ ಹೇಳಿದ್ದಾರೆ. ಅವರು ಪಡುಬಿದ್ರೆ ಸುಜಾತ ಆಡಿಟೋರಿಯಂನಲ್ಲಿ ಪಡುಬಿದ್ರೆ ರೋಟರಿ ಕ್ಲಬ್ ಮತ್ತು ಪಡುಬಿದ್ರೆ ಇನ್ನರ್ವೇಲ್ ಕ್ಲಬ್ ಜಂಟಿ ಆಶ್ರಯದಲ್ಲಿ ಕುಟುಂಬ ಸಮ್ಮೇಳನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸನ್ಮಾನ ಸ್ವೀಕರಿಸಿದ ಬಳಿಕ ಮಾತನಾಡಿದರು. ಈಗ ಮೊಬೈಲ್ ಯುಗ, ಮಕ್ಕಳಿಗೆ ಮೊಬೈಲ್ನಿಂದಲೇ ಪಾಠ ಪ್ರವಚನ ನಡೆಯುತ್ತಿದೆ. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಟು ನಿಶ್ಚಿಂತೆಯಿಂದ ಇರಬೇಡಿ. ಮಕ್ಕಳು ನಿಜವಾಗಿಯೂ ಪಾಠ ಪ್ರವಚನದಲ್ಲಿ ಮಗ್ನರಾಗಿದ್ದಾರೆ ಎಂದು ನೋಡಿಕೊಳ್ಳಿ ಎಂದು ಹೇಳಿದರು. ಈ ಸಂದರ್ಭ ಸಾರ್ವಜನಿಕ ಹಾಗೂ ಮಕ್ಕಳಿಂದ ಪ್ರತಿಭಾ ಸಮ್ಮೇಳನ ನಡೆಯಿತು. ಪಡುಬಿದ್ರಿ ರೋಟರಿ ಅಧ್ಯಕ್ಷ ಕೇಶವ್ ಶಾಲ್ಯಾನ್, ಇನ್ನರ್ವಿಲ್ ಅಧ್ಯಕ್ಷೆ ಆಶಾ ಸುಕುಮಾರ್, ವೈ ಸುಧೀರ್ ಕುಮಾರ್, ನವೀನ್ ಆಮೀನ್ ಶಂಕರ್ಪುರ, ನವೀನ್ ಚಂದ್ರಜಿ ಮೊದಲಾದವರು ಉಪಸ್ಥಿತರಿದ್ದರು.